ಮಂಗಳೂರು ನಗರ ಉತ್ತರ ವಿಧಾನಸಭಾ ಕ್ಷೇತ್ರದ ಸುರತ್ಕಲ್ ಹಾಗೂ ಕುಳಾಯಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಶಾಸಕ ವೈ ಭರತ್ ಶೆಟ್ಟಿ ಅವರು ಭೇಟಿ ನೀಡಿದರು. ಬಳಿಕ ಮನಪಾ ಸದಸ್ಯರೊಂದಿಗೆ ನೋಡಲ್ ಅಧಿಕಾರಿಗಳ, ವೈದ್ಯರ, ಆಶಾ ಕಾರ್ಯಕರ್ತೆಯರೊಂದಿಗೆ ಸಭೆ ನಡೆಸಿದರು. ಕೊರೋನಾ ನಿಯಂತ್ರಣಕ್ಕೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕೈಗೊಳ್ಳಬೇಕಾದ ಕ್ರಮಗಳು, ಟಾಸ್ಕ್ ಫೋರ್ಸ್ ಸದಸ್ಯರ ಜವಾಬ್ದಾರಿಗಳ ಬಗ್ಗೆ ವಿವರವಾಗಿ ಮಾಹಿತಿಯನ್ನ ನೀಡಿದರು. ಶಾಸಕರೊಂದಿಗೆ ಪಾಲಿಕೆಯ ಸದಸ್ಯರಾದ ವೇದಾವತಿ, ವರುಣ್ ಚೌಟ, ಸರಿತಾ ಶಶಿಧರ್ ಉಪಸ್ಥಿತರಿದ್ದರು. ನನ್ನ ಮಂಗಳೂರು ನಗರ ಉತ್ತರದಲ್ಲಿರುವಂಥ ಎಲ್ಲ ಅರ್ಬನ್ ಪ್ರೈಮರಿ ಹೆಲ್ತ್ ಸೆಂಟರ್ಸಿಗೆ ನಾವು ಇಲ್ಲದಿದ್ದರೆ, ನಾನು ಸ್ವಂತವಾಗಿ ಇಲ್ಲದಿದ್ದರೆ ನಮ್ಮ ಕಾರ್ಪೊರೇಟರ್ಸ್ ಯಾರು ಬೆಳಿಗ್ಗೆ ವಿಸಿಟ್ ಕೊಡ್ತಾರೆ. ಅಲ್ಲಿ ಬೆಳಿಗ್ಗೆ ಬಂದಂಥ ಪಾಸಿಟಿವ್ ರಿಸಲ್ಟ್ಸನ್ನು ಸೆಗ್ರಿಗೇಷನ್ ಮಾಡಲಿಕ್ಕೆ PSL ಇರುವಂಥ ನೋಡಲ್ ಆಫೀಸರ್ಸು ಮತ್ತು ವಾರ್ಡ್ನಲ್ಲಿರುವಂಥ ನೋಡಲ್ ಆಫೀಸರ್ಸ್ ಎಲ್ಲರೂ ಒಂದು 9:30ಗೆ ಬಂದು ಸೇರ್ತಾರೆ. ಸೇರಿದ ನಂತರ MPW ವರ್ಕರ್ಸು ಅಲ್ಲಿರೋರೆಲ್ಲ ಸೆಗ್ರಿಗೇಷನನ್ನು ಮಾಡ್ತಾರೆ, ಯಾವ ವಾರ್ಡ್ನಲ್ಲಿ ಎಷ್ಟು ಪಾಸಿಟಿವ್ ಬಂದಿದೆ ಅಂತ. ಸೆಗ್ರಿಗೇಷನ್ ಪ್ರೋಸೆಸನ್ನು ಮಾಡಿದ ನಂತರ ಮನೆಗೆ ಹೋಗಿ ಮನೆ ಕ್ವಾರಂಟೈನ್ ಮಾಡೋದು, ಅಲ್ಲಿರುವವರಿಗೆ ಕೌನ್ಸಿಲಿಂಗ್ ಮಾಡೋದು, ಅಲ್ಲಿರುವವರಿಗೆ ಆರೋಗ್ಯದ ಸಮಸ್ಯೆಗಳಿದೆ ಅದನ್ನು ಸರಿ ಮಾಡಿಸೋದು, ಏನು ವ್ಯವಸ್ಥೆ ಆಗಬೇಕು ಇದರ ಬಗ್ಗೆ ಎಲ್ಲ ಚಿಂತನೆ ಮಾಡಿ ಪ್ರೈಮರಿ ಕಾಂಟ್ಯಾಕ್ಟ್ಸ್ ಇದು 0 ಡೇ ಸ್ವ್ಯಾಬ್ ಕಲೆಕ್ಷನ್ ಮಾಡಿ ಅದನ್ನು ಟೆಸ್ಟಿಗೆ ಕಳಿಸೋದು ಮತ್ತು 7th ಡೇ ಆದಮೇಲೆ ಪುನಃ ಸ್ವ್ಯಾಬ್ ಕಲೆಕ್ಷನ್ ಮಾಡಿ ಟೆಸ್ಟಿಗೆ ಕಳಿಸೋದು. ಈ ರೀತಿಯ ಕೆಲಸಗಳನ್ನು ನಮ್ಮ ನೋಡಲ್ ಆಫೀಸರ್ಸು, ಆಸ್ಪತ್ರೆ ಸಿಬ್ಬಂದಿಗಳು ಎಲ್ಲ ಮಾಡ್ತಾಯಿರ್ತಾರೆ. ಅದನ್ನು ಸ್ಮೂತಾಗಿ ನಡೀತಾ ಉಂಟೀಗ. ಅದನ್ನು ನೋಡಲಿಕ್ಕೆ ನಾನು ಇವತ್ತು ಬಂದಿದ್ದೇನೆ. ಇದೇ ರೀತಿಯಲ್ಲಿ ನಾವು ದಿನನಿತ್ಯ ಸುರತ್ಕಲ್ ಪ್ರೈಮರಿ ಅನ್ಸೋದು ಕುಳಾಯ ಇರ್ಬೋದು, ಕುಂಜಾಯತ್ ಬೈಲ್ ಇರ್ಬೋದು, ಶಕ್ತಿನಗರ ಇರ್ಬೋದು, ಎಲ್ಲಕ್ಕೆ ಸಹ ಡೈಲಿ ನಾವು ವಿಸಿಟ್ ಕೊಡ್ತೇವೆ. ಅದಾದ ನಂತರ ನಾನೀಗ ಗ್ರಾಮಾಂತರದಲ್ಲಿರುವಂಥ ಪ್ರೈಮರಿ ಹೆಲ್ತ್ ಸೆಂಟರ್ಸ್ ಮತ್ತು ಟಾಸ್ಕ್ ಫೋರ್ಸ್ಗಳ ಸಭೆ ಕಂಟಿನ್ಯೂಸ್ ಆಗಿ ಅಲ್ಲಿ ಸಹ ಟಾಸ್ಕ್ ಫೋರ್ಸ್ಗಳ ಸಭೆಯನ್ನು ನಡೆಸ್ತಾ ಇದ್ದೇವೆ. ಗ್ರಾಮಾಂತರಕ್ಕೆ ಸಹ ಪೇಟೆಯಿಂದ ಹತ್ತಿರ ಇರುವಂಥ ಗ್ರಾಮಾಂತರ ಪ್ರದೇಶಗಳಿಗೆ ಜಾಸ್ತಿ ಸಾಧ್ಯತೆ ಇರ್ತದೆ. ಯಾಕಂದರೆ ಮೂವ್ಮೆಂಟ್ ಇರುವಂಥ ಕಾರಣದಿಂದಾಗಿ ಅಲ್ಲಿ ಹಬ್ಬಬಾರ್ದು ಎನ್ನುವಂಥ ಯೋಚನೆ ಮಾಡಿಕೊಂಡು ಅಲ್ಲಿಯ ಟಾಸ್ಕ್ ಫೋರ್ಸ್ಗಳನ್ನು ನಾವು ಅಲರ್ಟ್ ಆಗಿ ಇಡ್ತಿದ್ದೇವೆ.